ಹರೇ ರಾಮ 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 ಹರೇ ಹರೇ. ಸೊ ಇಲ್ಲಿ ಈಗ ಅವರ ಋಷಿಮುನಿಗಳು ಸೊ ಅವರ ಪ್ರಯತ್ನದಿಂದ ಮತ್ತೆ ವೈನನ ಕೈಗಳಿಂದ ಇಬ್ಬರು ವ್ಯಕ್ತಿಗಳು ಬಂದರು ಅಂತ ಇಲ್ಲಿ ಕೇಳಿ ನಾವು. ಸೊ ಅದರಲ್ಲಿ ಒಂದು ಗಂಡು ರೂಪದಲ್ಲಿ ಮಹಾರಾಜ್ ಪೃಥು, ಸೊ ಇನ್ನೊಂದು ಹೆಣ್ಣು ರೂಪದಲ್ಲಿ ಅರ್ಚಿ. ಸೊ ಇಲ್ಲಿ ಅವರ ವಿವರಣೆ ಇಲ್ಲಿ ಹೇಳ್ತಾ ಇರೋದು, ಇವ್ರು ಗುರುತಿಸಿದ್ರು ಇಲ್ಲಿ ಬಂದಿದ್ದ ಋಷಿಮುನಿಗಳು, ಅವರು ಇದು ಸಾಮಾನ್ಯ ವ್ಯಕ್ತಿ ಅಲ್ಲ, ಇವರು ಸಾಕ್ಷಾತ್ ಭಗವಂತನ ಶಕ್ತಿಯಾವೇಶ ಅವತಾರ. ಭಗವಂತನ ಶಕ್ತಿಯನ್ನು, ಶಾಸನ ಶಕ್ತಿ, ಸರಿಯಾದ ರೀತಿಯಲ್ಲಿ ಅಧಿಕಾರವನ್ನು ನಡೆಸೋ ಇದನ್ನು ತೋರಿಸೋ ಒಂದು ಆದಿರಾಜ, ಮೊದಲ ರಾಜ ಅಂತ ಹೇಳ್ತಾರೆ. ರಾಜರಲ್ಲೇ ಮೊದಲಿಗ, ರಾಜರಲ್ಲೇ ಆದರ್ಶ ವ್ಯಕ್ತಿ. ಸೊ ಹಾಗೆ ಇವರು ಅಂತ ಅವರು ಗುರುತಿಸಿದ್ರು ಅವರು. ಸೊ ಹಾಗೆಯೇ ಅವರು ಗುರುತಿಸಿದ್ರು ಅರ್ಚಿ. ಸೊ ಅವರು ಕೂಡ ಸಾಕ್ಷಾತ್ ಲಕ್ಷ್ಮೀ ದೇವಿ. ಸೊ ಎಲ್ಲೆಲ್ಲಿ ಭಗವಂತನ ಕೃಷ್ಣನ ಇರ್ತಾನೆ, ಸೊ ಅಲ್ಲಿ ತನ್ನ ಶಕ್ತಿ ಶ್ರೀಮತಿ ರಾಧಾರಾಣಿ, ರುಕ್ಮಿಣಿ ದೇವಿ, ಲಕ್ಷ್ಮೀ ದೇವಿ, ಸೊ ಅವ್ರು ಇರ್ತಾರೆ. ಸೊ ಇಲ್ಲಿ ಹಾಗೆ ಅವರು ಗುರುತಿಸಿದ್ರು ಅವರು. ಈ ಅವರ ಹೆಂಡತಿಯಾಗಿ ಬಂದಿದೆ ಇವರು ಕೂಡ ಲಕ್ಷ್ಮೀ ದೇವಿ ಶಕ್ತಿಯನ್ನು ಪಡೆದಿದ್ದಾರೆ. ಅವರು ಅವರ ಅವತಾರವೇ, ಶಕ್ತಿಯಾವೇಶ ಅವತಾರ ಅಂತ ಇಲ್ಲಿ ಗುರುತಿಸಿದ್ರು. ಸೊ ಇಲ್ಲಿ ಅದರ ನಂತರ ಇಲ್ಲಿ ನಾವು ಕೇಳ್ತಾ ಇರೋದು, ಅಲ್ಲಿ ಎಷ್ಟೋ ಜನ ನೆರೆದಿದ್ರು. ಸೊ ಅವರೆಲ್ಲರೂ ಕೂಡ ಅವರ ಗುಣಗಾನ ಮಾಡಕ್ ಶುರು ಮಾಡಿದ್ರು. ಅವರು ಅಷ್ಟು ಆನಂದದಿಂದ, ಉಲ್ಲಾಸದಿಂದ ಅವರು ನರ್ತನ ಮಾಡಕ್ ಶುರು ಮಾಡಿದ್ರು. ಮತ್ತೆ ಎಲ್ಲ ಬೇರೆ ಬೇರೆ ವಾದ್ಯಗಳೆಲ್ಲ ನುಡ್ಸಕ್ ಶುರು ಮಾಡಿದ್ರು ಅಂತ ಕೇಳಿ. ಮತ್ತೆ ಈ ಸುದ್ದಿ ಹೋಗಿ ಬ್ರಹ್ಮದೇವರು ಕೂಡ ಬಂದರು ಅಂತ ಕೇಳ್ತಾರೆ. ಬ್ರಹ್ಮ ಮತ್ತೆ ಎಲ್ಲ ದೇವತೆಗಳು, ಸೊ ಇವ್ರ ಪಟ್ಟಿನೇ ಮುಂದೆ ಇದೆ ಈಗ. ಬ್ರಹ್ಮ, ಶಿವ, ಪಾರ್ವತಿ, ಸೂರ್ಯ, ಚಂದ್ರ, ಇಂದ್ರ ಎಲ್ಲರೂ ಬರ್ತಾರೆ. ಹೇಗೆ ಯಾರಾದ್ರೂ ಮುಖ್ಯ ವ್ಯಕ್ತಿ ಎಲ್ಲಾದ್ರೂ ಬಂದ್ರೆ ಅಲ್ಲಿರೋ ಆ ಸ್ಥಳದಲ್ಲಿರೋ ಎಲ್ಲರೂ ಕೂಡ ಬರ್ತಾರೆ. ಸಪೋಸ್ ನಮ್ಮ ಊರಿಗೆ ಇಲ್ಲಿ ಮಂಗಳೂರು, ಸೊ ಇಲ್ಲಿ ನಾವಿರೋದಿಲ್ಲಿ. ಸೊ ಇಲ್ಲಿ ಯಾರಾದ್ರೂ ದೊಡ್ಡ ವ್ಯಕ್ತಿ ಸಪೋಸ್ ಭಾರತದ ಪ್ರಧಾನಿನೋ ಅವ್ರು ಬಂದ್ರೆ, ಸೊ ಪ್ರಧಾನಿ ಬಂದ್ರೆ ಇಲ್ಲಿರೋರೆಲ್ಲ ಬರ್ತಾರೆ. ಇಲ್ಲಿ ಲೋಕಲ್ ಅಲ್ಲಿ ಪ್ರತ್ಯೇಕವಾಗಿ ನಾವು ಇನ್ನೊಬ್ಬರನ್ನ ಹೋಗಿ ಆಹ್ವಾನ ಮಾಡೋದು ಅಗತ್ಯ ಇಲ್ಲ. ಈ ತರ ಇನ್ನೊಬ್ಬರು MLA ಇರ್ಬೋದು, ಕಾರ್ಪೊರೇಟರ್ ಇರ್ಬೋದು, ಮೇಯರ್ ಇರ್ಬೋದು, ಅಗತ್ಯ ಇಲ್ಲ. ಇಲ್ಲ ಒಮ್ಮೊಮ್ಮೆ ಚೀಫ್ ಮಿನಿಸ್ಟರ್ ಸಹ ಬರ್ತಾರೆ. ಯಾಕಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ ಬಂದ್ಮೇಲೆ ಎಲ್ಲರೂ ಸಹಜವಾಗಿ ಬರ್ತಾರೆ. ಸೊ ಹೀಗೆ ಇಲ್ಲಿ ನೋಡ್ತಾ ಇರೋದು, ಇಲ್ಲಿ ಪೃಥು ಮಹಾರಾಜ್ ಸಾಮಾನ್ಯ ವ್ಯಕ್ತಿ ಅಲ್ಲ, ಭಗವಂತನ ಶಕ್ತಿಯಾವೇಶ ಅವತಾರದಿಂದ ಅವ್ರು ಬಂದಿರೋದು. ಸೊ ಬಂದಿರೋದು ಈ ಬ್ರಹ್ಮನ ಆಡಳಿತ, ಇವೆಲ್ಲ ಬ್ರಹ್ಮನ ಕಾರ್ಯನಿರ್ವಹಣೆ. ಸೊ ಬ್ರಹ್ಮನ ಕಾರ್ಯನಿರ್ವಹಣೆ ಮಾಡ್ತಾ ಇರೋ ಈ ಸೃಷ್ಟಿಗೆ ಬಂದಿದ್ದಾರೆ ಇಲ್ಲಿ. ಸೊ ಬ್ರಹ್ಮದೇವರು ಸೇರಿದಂತೆ ಬ್ರಹ್ಮ, ಶಿವ ಎಲ್ಲರೂ ಕೂಡ ಈಗ ಬರ್ತಾ ಇದ್ದಾರೆ. ಸೊ ಎಲ್ಲರೂ ಬಂದು ಈಗ ಮೊದಲಿಗೆ ಇಲ್ಲಿ ಕೇಳ್ತಾ ಇರೋದು, ಇಲ್ಲಿ ಬ್ರಹ್ಮದೇವರು ಕೂಡ ಅವರು ಕೂಡ ಪರೀಕ್ಷೆ ಮಾಡಿದ್ರು. ಸೊ ಮೊದಲು ಬ್ರಾಹ್ಮಣರು ಅವರೆಲ್ಲ ಪರೀಕ್ಷೆ ಅವ್ರಿಗೆ ಗೊತ್ತಾಯ್ತು ಅವ್ರಿಗೆ. ಸೊ ಬ್ರಹ್ಮದೇವರು ಸಹ ಅವರು ಸ್ವೀಕರಿಸುವ ಮುಂಚೆ ಅವರು ಕೂಡ ಅವರ ದೇಹದ ಲಕ್ಷಣಗಳು ಅಂತ ಹೇಳ್ತಾ ಇರೋದು, ಅವರ ಕೈಗಳು, ಅವರ ಪಾದಗಳು. ಸೊ ಇಲ್ಲಿ ವಿವರಣೆ ಇರೋದು ಬಹಳವೇ ಇದೆ. ಭಗವಂತನ ಕೈಗಳಲ್ಲಿ ಈ ತರ ಶಂಖ, ಚಕ್ರ, ಬಾವುಟ, ಇಂದ್ರನ ಇದು ವಜ್ರಾಯುಧ, ಸೊ ಇಲ್ಲ ಗೋವಿನ ಇದು ಗುರುತುಗಳು. ಸೊ ಈ ತರ ಒಂದೊಂದು ಕೈಯಲ್ಲೂ ಭಗವಂತನ ಬಲಗೈಯಲ್ಲಿ ಹೀಗೆ, ಭಗವಂತನ ಎಡಗೈಯಲ್ಲಿ ಹೀಗೆ, ಭಗವಂತನ ಪಾದಗಳಲ್ಲಿ ಹೀಗೆ, ಬಲ ಪಾದಗಳಲ್ಲಿ, ಎಡ ಪಾದಗಳಲ್ಲಿ. ಸೊ ಹೀಗೆ ನಿರ್ದಿಷ್ಟವಾದ ಗುಣಗಳಿದೆ, ನಿರ್ದಿಷ್ಟವಾದ ಚಿಹ್ನೆಗಳಿದೆ. ಸೊ ಅದರಿಂದ ಗುರುತಿಸೋದು ಅಂತ ಇಲ್ಲಿ ಹೇಳ್ತಾ ಇರೋದು. ಸೊ ಹಾಗೆ ನಾವು ಪ್ರತಿಯೊಂದು ಕೂಡ ಒಂದು ಪರೀಕ್ಷೆಯಿಂದ ಸ್ವೀಕರಿಸಬೇಕು. ಸೊ ಯಾರಾದರೂ ಒಬ್ಬ ವ್ಯಕ್ತಿ ಎಲ್ಲ ಲಾಯರ್, ಇಂಜಿನಿಯರ್, ಡಾಕ್ಟರ್ ನಾವು ಪರೀಕ್ಷೆ ಮಾಡಿ ನಾವು ಸ್ವೀಕರಿಸ್ತೇವೆ, ಅವರ ಸರ್ಟಿಫಿಕೇಟ್ ಇದೆಯಾ ಅಂತ ಮಾಡ್ತೇವೆ. ಸೊ ಈ ರೀತಿಯಲ್ಲಿ ಇವಾಗ ನಮಗೆ ಭಗವಂತನ ಅವತಾರದ ಬಗ್ಗೆ ಶಾಸ್ತ್ರದಲ್ಲಿ ನಿರ್ದೇಶನ ಇರೋದು, ಶಾಸ್ತ್ರದಲ್ಲಿ ಇರಬೇಕು. ಮೊದಲಿಗೆ ಈ ತರ ಅವರು ಅವತಾರ ಬರ್ತಾರೆ ಅಂತ ಅವರ ಬಗ್ಗೆ ಸೂಚನೆ ಇರಬೇಕು. ಈ ಸಮಯದಲ್ಲಿ ಬರ್ತಾರೆ, ಈ ಸ್ಥಳದಲ್ಲಿ ಹುಟ್ಟುತ್ತಾರೆ, ಈ ತಂದೆ ತಾಯಿ ಇರುತ್ತಾರೆ, ಈ ತರ ಬಹಳಷ್ಟು ವಿವರಣೆಗಳು ಇರುತ್ತೆ. ಜೊತೆಗೆ ಅವ್ರು ಬಂದಾಗಲೂ ಕೂಡ ಈ ರೀತಿಯ ಅಸಾಧಾರಣ ದೇಹದ ಲಕ್ಷಣಗಳು ಅಂತ ಹೇಳ್ತಾರೆ. ಸೊ ಅಸಾಧಾರಣ ದೇಹದ ಲಕ್ಷಣಗಳಲ್ಲಿ ಇಲ್ಲೊಂದರಲ್ಲಿ ಹೇಳ್ತಾ ಇರೋದು, ಅವರ ಕೈನಲ್ಲಿ ಈ ತರ ಕಮಲ ಹೂವಿನ ಇದು ಅದರ
ಮಾರ್ಕಿಂಗ್ಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನ ಅವ್ರು ನೋಡಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಬ್ರಹ್ಮದೇವರು ಅದನ್ನ ನೋಡಿದ್ಮೇಲೆ ಆಮೇಲೆ ಅವರು ಸ್ವೀಕರಿಸಿದ್ರು. ಸೊ ಇದು ಮುಖ್ಯ, ಇದು ಪರೀಕ್ಷಿಸಿ ಮತ್ತೆ ಸ್ವೀಕರಿಸುವಂಥದ್ದು ಮುಖ್ಯ ಇದು. ಸೊ ನಂತರ ಇವಾಗ ಬ್ರಹ್ಮದೇವರು ಮತ್ತೆ ಇವರು ಎಲ್ಲ ಮತ್ತೆ ಇನ್ನ ಹೇಳ್ತಾರೆ, ಇನ್ನ ಅವರು ಪ್ರೋತ್ಸಾಹಿಸ್ತಾರೆ ಎಲ್ಲರಿಗೂ ಕೂಡ, ನೀವು ಕೂಡ ಈಗ ಭಗವಂತನ ಗುಣಗಾನ ಮಾಡಿ ಅಂತ ಅವರು ಬ್ರಹ್ಮದೇವರು ಕೂಡ ಈಗ ದೃಢೀಕರಿಸಿದ ಮೇಲೆ ಇನ್ನ ಅದು ಸಾಬೀತಾಯ್ತು. ಸೊ ಎಲ್ಲರೂ ಕೂಡ ಇನ್ನ ಇದಾಗ್ತಾರೆ, ಉತ್ಸುಕರಾಗ್ತಾರೆ. ಸೊ ಪೃಥು ಮಹಾರಾಜ್ ಹೀಗೆ ಮುಂದುವರಿದಾಗ ಎಲ್ಲರೂ ಸ್ಟಾರ್ಟಿಂಗ್ ಅಲ್ಲಿ ಶುರುವಿನಲ್ಲಿ ಎಲ್ಲರೂ ಅವರ ಗುಣಗಾನ ಮಾಡುವಾಗ ಪೃಥು ಮಹಾರಾಜರು ಹೇಳ್ತಾರೆ, ಇದನ್ನ ನಿಲ್ಲಿಸಿ ದಯವಿಟ್ಟು ಅಂತ ಹೇಳ್ತಾರೆ. ಯಾಕಂದ್ರೆ ಪೃಥು ಮಹಾರಾಜರು ಹೇಳ್ತಾರೆ, ಇನ್ನ ನಾನು ಈ ಲಕ್ಷಣಗಳನ್ನು ತೋರಿಸಿಲ್ಲ. ಸೊ ನೀವೇನ್ ಹೇಳ್ತಾ ಇದ್ದೀರಾ, ಈ ರೀತಿ ನಾನು ಅಷ್ಟು ಧಾರ್ಮಿಕವಾಗಿ ನಾನು ಇದು ಮಾಡ್ತೇನೆ, ಕಾರ್ಯಭಾರ ಮಾಡ್ತೇನೆ, ಈ ಚಟುವಟಿಕೆಗಳು ಮಾಡ್ತೇನೆ, ಅದ್ಭುತ ಚಟುವಟಿಕೆಗಳು ಮಾಡ್ತೇನೆ, ಇದನ್ನೆಲ್ಲ ಇನ್ನ ನಾನು ತೋರಿಸಿಲ್ಲ ನಾನು. ಸೊ ಈಗ ನೀವು ಗುಣಗಾನ ಮಾಡೋ ಅಗತ್ಯ ಇಲ್ಲ ಅಂತ ಕೂಡ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಅದು ಸರಿ, ಅಲ್ಲಿ ಹೇಳೋದಲ್ಲಿ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವರ ಅರ್ಹತೆ ಪಡೆದ್ಮೇಲೆ ಅವರನ್ನು ಇದ್ ಮಾಡ್ಬೇಕು. ಅದ್ರ ಮುಂಚೆನೆ ಆ ವ್ಯಕ್ತಿ ಹೀಗೆ, ಆ ವ್ಯಕ್ತಿ ಹಾಗೆ. ಇನ್ನ ಇವಾಗ ಒಬ್ಬರು ಸ್ಟೂಡೆಂಟ್ ಸ್ಟಡಿ ಮಾಡಿ ಫಸ್ಟ್ ಇದ್ದಾರೆ, ಆ ವ್ಯಕ್ತಿ ಇಲ್ಲ, ಆ ವ್ಯಕ್ತಿ ಅಷ್ಟು ಆಗ್ಲೇ ದೊಡ್ಡ ಲಾಯರ್ ಆಗ್ಬಿಟ್ಟಿದ್ದಾರೆ, ದೊಡ್ಡ ಇಂಜಿನಿಯರ್ ಆಗ್ಬಿಟ್ಟಿದ್ದಾರೆ, ದೊಡ್ಡ ಡಾಕ್ಟರ್ ಆಗಿದ್ದಾರೆ, ಪ್ರಯೋಜನ. ವ್ಯಕ್ತಿ ಆದ್ಮೇಲೆ ಅವರ ಚಟುವಟಿಕೆಗಳು ವ್ಯಕ್ತ ಆದ್ಮೇಲೆ ಅವ್ರನ್ನ ಗುಣಗಾನ ಮಾಡೋದು ಸರಿ. ಸೊ ಅದ್ರ ಮುಂಚೆನೆ ಅದು ಸರಿಯಲ್ಲ. ಸೊ ಹಾಗೆ ಹೇಳ್ತಾರೆ ಪೃಥು ಮಹಾರಾಜರು, ಅವ್ರು ಸ್ವೀಕರಿಸೋದಿಲ್ಲ ಮೊದಲಿಗೆ. ಆಮೇಲೆ ಆದ್ರೂ ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ, ಸಾಕ್ಷಾತ್ ಭಗವಂತನ ಶಕ್ತಿಯನ್ನು ಪಡೆದು ಶಕ್ತ್ಯಾವೇಶ ಅವತಾರ. ಸೊ ಹಾಗಾಗಿ ಅದರಲ್ಲಿ ಏನು ತಪ್ಪಿಲ್ಲ, ಖಂಡಿತವಾಗಿ ಅದು ಹಾಗೆ ಹೋಗುತ್ತೆ. ನಮಗೆ ನಮ್ಮ ಇದರಲ್ಲಿ ಪ್ರಶ್ನೆ ಇರ್ಬೋದು, ಏನೇನಾಗುತ್ತೆ ನಾಳೆ, ಇವತ್ತಿಗೆ ನಾಳೆ ಏನಾಗುತ್ತೆ ಗೊತ್ತಿಲ್ಲ. ಆದ್ರೆ ಭಗವಂತನು ಆತರ ಭಗವಂತನ ಬಗ್ಗೆ, ಭಗವಂತನ ಶಕ್ತ್ಯಾವೇಶ ಅವತಾರಗಳು, ಅವರ ಬಗ್ಗೆ ಆತರ ಪ್ರಶ್ನೆ ಇಲ್ಲ. ಅವ್ರು ಖಂಡಿತವಾಗಿ ಆ ಚಟುವಟಿಕೆಗಳು ಮಾಡ್ತಾರೆ. ಸೊ ಹಾಗಾಗಿ ಈಗ ಮುಂದುವರಿಯುತ್ತೆ. ಸೊ ಋಷಿಮುನಿಗಳು ಮತ್ತೆ ಅಲ್ಲಿ ಸೇರಿದ ಎಲ್ಲರೂ ಕೂಡ ಪೃಥು ಮಹಾರಾಜನ ಗುಣಗಾನ ಮಾಡ್ತಾರೆ, ಈಗ ಪ್ರಶಂಸೆ ಮಾಡ್ತಾರೆ. ಇನ್ನು ಅವ್ರು ತೋರಿಸ್ಲಿಲ್ಲ, ವ್ಯಕ್ತಪಡಲಿಲ್ಲ ಅಂದ್ರೂ ಕೂಡ ಅವರೆಲ್ಲ ಹೇಳ್ತಾರೆ, ಇಲ್ಲ ಇವರು ವ್ಯಕ್ತಪಡಿಸ್ತಾರೆ, ಗ್ಯಾರಂಟಿ 100% ಪಟ್ಟು ಇವರು ಮುಂದೆ ಆ ಚಟುವಟಿಕೆಗಳು ತೋರಿಸ್ತಾರೆ, ಇವರು ಆ ರೀತಿಯ ದಿವ್ಯ ಚಟುವಟಿಕೆಗಳನ್ನು ತೋರಿಸ್ತಾರೆ. ಸೊ ಹಾಗೆ ಅವರನ್ನು ನೀವು ಪ್ರಶಂಸಿಸಿ ಅಂತ ಎಲ್ಲರೂ ಕೂಡ ಮಾಡ್ತಾರೆ. ಸೊ ಅದು ಕೂಡ ಈಗ ಮುಂದೆ ನೋಡ್ತೇವೆ. ಓಕೆ, ಸೊ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಯಾರಾದ್ರು ಇನ್ನೇನಾದ್ರು ಸೇರಿಸ್ಬೇಕಂದ್ರೆ ಸೇರಿಸಿ.